ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲೇ ನಡೆದಂತಹ ಒಂದು ದೈವಿ ಶಕ್ತಿಯ ಪವಾಡವನ್ನು ತಿಳಿಸಿಕೊಡುತ್ತಿದ್ದೇನೆ. ನಮ್ಮ ಮನೆಯಲ್ಲಿ 3 ದೈವಗಳನ್ನು ಆರಾಧಿಸಲಾಗುತ್ತಿದೆ. ಮನೆಯ ಒಳಗಡೆ ಮಂತ್ರದೇವತೆಯನ್ನು ಹಾಗೂ ಮನೆಯ ಹೊರಗಡೆ ಮಯುಂತಿ ಹಾಗೂ ಕೊರಗಜ್ಜ ದೈವವನ್ನು ಆರಾಧಿಸುತ್ತಿದ್ದೇವೆ. ಮಯುಂತಿ ದೈವದ ಕಟ್ಟೆ ಇರುವ ಜಾಗದಲ್ಲಿ ಒಂದು ಬಹಳ ಹಳೆಯದಾದ ದೊಡ್ಡ ಮರವೊಂದಿತ್ತು. ಅದರ ಬೇರುಗಳು ಕಟ್ಟೆಯ ಒಳಗಡೆ ಹೋಗಿ ಕಟ್ಟೆ ಒಡೆದಿತ್ತು. ಆ ಮರವನ್ನು ಕಡಿದು ಬೇರೆ ಕಟ್ಟೆ ಕಟ್ಟುವ ನಿರ್ಣಯವನ್ನು ಸ್ವತಃ ಮನೆಯ ದೈವಗಳೇ ನೀಡಿದ್ದರಿಂದ ನಾವು ಆ ಮರವನ್ನು ಕಡಿಯುವ ನಿರ್ಧಾರವನ್ನು ಮಾಡಿದೆವು. ಅನಂತರ ನಡೆದದ್ದು ಪವಾಡ. ಮಯುಂತಿ ದೈವ ನಮ್ಮ ಮನೆಯಲ್ಲಿ ಬಿಟ್ಟರೆ ಆ ಊರಿನಲ್ಲಿ ಬೇರೆ ಎಲ್ಲೂ ಇಲ್ಲ. ನಮ್ಮ ಮನೆಯಲ್ಲಿ ಆ ತಾಯಿ ಇರುವ ವಿಚಾರ ನಮ್ಮ ಆಪ್ತರಿಗೆ ಬಿಟ್ಟರೆ ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಆದ್ದರಿಂದ ಮಯುಂತಿ ಎನ್ನುವ ಹೆಸರನ್ನು ಆ ಊರಿನಲ್ಲಿ ಯಾರೂ ಕೇಳಿರಲಿಲ್ಲ. ಮಯುಂತಿ ದೈವ ತನ್ನ ಇರುವಿಕೆಯನ್ನು ಊರಿನವರಿಗೆ ಯಾವ ರೀತಿ ತೋರಿಸಿಕೊಟ್ಟಿದ್ದಾಳೆ ಎನ್ನುವ ಮಾಹಿತಿಯನ್ನು ತಿಳಿಯೋದಕ್ಕೆ ಮುನ್ನ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇದು 8 ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ. ನನ್ನ ಚಿಕ್ಕಪ್ಪ ಆ ಮರವನ್ನು ಮನೆ ಕಟ್ಟುವ ಕಾಂಟ್ರಾಕ್ಟರ್ ಒಬ್ಬರಿಗೆ ಕೊಡುತ್ತಾರೆ. ಆ ಮರ ಕಾಡು ಮರವಾದ್ದರಿಂದ ಯಾವುದೇ ಪೀಠೋಪಕರಣ ತಯಾರಿಸಲು ಸಾಧ್ಯವಾಗುವುದಿಲ್ಲ. ಕೇವಲ ಸೆಂಟ್ರಿಂಗ್ ಹಲಗೆಯಾಗಿ ಮಾತ್ರ ಉಪಯೋಗಿಸಬಹುದಾಗಿತ್ತು. ಆದ್ದರಿಂದ ಆ ಕಾಂಟ್ರಾಕ್ಟರ್ ಬಳಿ ಮರವನ್ನು ನೀವೇ ಕಡಿದುಕೊಂಡು ಹೋಗಿ ನಿಮಗೆ ಕೊಡಬೇಕೆನಿಸಿದಷ್ಟು ಸ್ವಲ್ಪ ಹಣವನ್ನು ಕೊಟ್ಟು ಮರವನ್ನು ಕಡಿಯಲು ಹೇಳುತ್ತಾರೆ. ಆ ಕಾಂಟ್ರಾಕ್ಟರರು ಮರ ಕಡಿದುಕೊಂಡು ಹೋದ ದಿನದಿಂದ ಪ್ರತಿ ರಾತ್ರಿ ಅವರಿಗೆ ಕನಸೊಂದು ಬೀಳುತ್ತದೆ. ಪ್ರತಿದಿನ ರಾತ್ರಿ ಕನಸಿನಲ್ಲಿ ದೈವವೊಂದು ಕಾಣಿಸಿಕೊಂಡು ನಾನು ಮಯುಂತಿ ದೈವ ಎಂದು ಹೇಳುತ್ತಿತ್ತು. ವಿಶೇಷ ಏನೆಂದರೆ ಆ ವ್ಯಕ್ತಿ ಅಷ್ಟರವರೆಗೂ ಆ ದೈವದ ಹೆಸರೇ ಕೇಳಿರಲಿಲ್ಲವಂತೆ. ಜ್ಯೋತಿಷ್ಯ ಪ್ರಶ್ನೆಯಲ್ಲಿ ಕೇಳಿದಾಗ ಆ ವ್ಯಕ್ತಿಗೆ ನೀವು ಮಯುಂತಿಗೆ ಸಂಬಂಧಿಸಿದ ಯಾವುದೋ ವಸ್ತುವೊಂದನ್ನು ತೆಗೆದುಕೊಂಡು ಬಂದಿದ್ದೀರಿ ಎಂದು ಜ್ಯೋತಿಷ್ಯರು ಹೇಳಿದಾಗ ಆ ವ್ಯಕ್ತಿಗೆ ತುಂಬಾ ಚಿಂತೆಗೀಡಾಗುತ್ತೆ. ಕೊನೆಗೆ ನಮ್ಮ ಊರಿನಲ್ಲಿರುವ ನಮ್ಮ ಆಪ್ತರೊಬ್ಬರ ಬಳಿ ಮಯುಂತಿ ದೈವದ ಬಗ್ಗೆ ವಿಚಾರಿಸಿದಾಗ ನಮ್ಮ ಮನೆಯಲ್ಲಿ ಮಯುಂತಿ ದೈವವಿರುವುದು ಅವರಿಗೆ ತಿಳಿಯುತ್ತೆ. ವಿಚಾರ ಏನೆಂದರೆ ಆ ವ್ಯಕ್ತಿ ಬಹಳ ಕಡಿಮೆ ಬೆಲೆಗೆ ಆ ಮರವನ್ನು ಕಡಿದುಕೊಂಡು ಹೋಗುವಾಗ ಮರದ ಪಕ್ಕದಲ್ಲೇ ಇದ್ದ ಮಯುಂತಿ ದೈವದ ಕಟ್ಟೆಗೆ ಕೈಮುಗಿದು ಪ್ರಾರ್ಥನೆಯನ್ನು ಸಲ್ಲಿಸಿರಲಿಲ್ಲವಂತೆ. ನಂತರ ನನ್ನ ಚಿಕ್ಕಪ್ಪ ತಾಯಿ ಮಯುಂತಿಗೆ 1 ಚೆಂಡು ಮಲ್ಲಿಗೆ ತಂದು ಪ್ರಾರ್ಥನೆ ಸಲ್ಲಿಸಿ ಎಲ್ಲವೂ ಸರಿಯಾಗುತ್ತದೆ ಎಂದಾಗ ಅವರು ಅದೇ ದಿನ ಮಲ್ಲಿಗೆ ತಂದು ತಾಯಿಗೆ ಒಪ್ಪಿಸಿ ಕೈಮುಗಿದು ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಅವರಿಗೆ ಕನಸು ಬೀಳುವುದು ನಿಲ್ಲುತ್ತದೆ. ಇದು ನಮ್ಮ ಮನೆಯಲ್ಲಿ ನಡೆದಿರುವಂತಹ ಸತ್ಯ ಘಟನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಕಾರಣಿಕದ ದೈವಗಳ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.